ಪ್ರಾರಂಭಿಸಬೇಕು. ಮತ್ತಷ್ಟು ಇದಕ್ಕೆ ಸಪೋರ್ಟ್ ಮಾಡುವವರು, ಇದರ ಹಿನ್ನಡೆಯಲ್ಲಿ ಕೆಲಸ ಮಾಡುವವರು ಬಹಳಷ್ಟು ಜನ ರಾಜಕೀಯದವರು ಇರ್ಬೋದು, ಬಹಳಷ್ಟು ಜನ ಸಂಘಟನೆಯವರು ಇದರಲ್ಲಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅವರನ್ನು ತನಿಖೆಗೆ ಒಳಪಡಿಸಿ, ವಿಶೇಷವಾಗಿ ಈ ಹಿಜಾಬ್ನ ಸಂದರ್ಭದಲ್ಲಿ ಬಹಳಷ್ಟು ಜನರು ಅವರಿಗೆ ಬೆಂಬಲ ನಿಂತವರಿದ್ದಾರೆ. ನಿಂತವರೆಲ್ಲ ಈ PFI, SDPI, CFI ಸಂಘಟನೆಯ ಪ್ರಮುಖರು. ಅವರನ್ನು ಕೂಡ ಈ ತನಿಖೆಗೆ ಒಳಪಡಿಸಿ ಸತ್ಯಾಂಶವನ್ನು ಹೊರಗೆ ತರಬೇಕು. ಅದೇ ರೀತಿ ಈ ಬಡ ವಿದ್ಯಾರ್ಥಿಗಳ ತಲೆಯಲ್ಲಿ ವಿಷಬೀಜ ಬಿತ್ತಲಿಕ್ಕೆ ಸಹಕಾರ ಮಾಡಿದ ಎಲ್ಲ ಸಂಘಟನೆಗಳನ್ನು ಕೂಡ ನಿಷೇಧ ಮಾಡಬೇಕು. ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಬೇಕೆಂಬ ಒಂದು ವಿನಂತಿಯನ್ನು ಸರ್ಕಾರಕ್ಕೆ ನಾನು ಮಾಡಲಿಕ್ಕೆ ಬದ್ಧನಿದ್ದೇನೆ. ಮಲಾಲಿ ದೇವಸ್ಥಾನದ ಸಂದರ್ಭದಲ್ಲಿ ಕೂಡ ನಾನೊಂದು ವಿಚಾರ ಹೇಳಿದೆ. ಅವರು ಒಂದು ಮಣ್ಣನ್ನು ಅಲ್ಲಿಂದ ತೆಗಿಲಿಕ್ಕೆ ಬಿಡುವುದಿಲ್ಲ ಅಂತ. ಆ ಸಂದರ್ಭದಲ್ಲಿ ಕೂಡ SDPI ಅವರು, PFI ಅವರು ಬಹಳಷ್ಟು ಉಗ್ರವಾಗಿ ನನ್ನ ವಿಚಾರವನ್ನು ಖಂಡಿಸಿದರು. ನಾನೊಬ್ಬ ಗುಂಡ ಎಂಬ ಒಂದು ವಿಚಾರವನ್ನು ಕೊಡಲಿಲ್ಲ. ಈಗ ಯಾರು ನನ್ನನ್ನು ಗುಂಡ ಅಂತ ಹೇಳುವವರನ್ನು ಇವತ್ತು ದೇಶದ್ರೋಹಿಗಳ ಚಟುವಟಿಕೆಯಲ್ಲಿ ತೊಡಗಿಕೊಂಡದೆಂಬುದನ್ನು ಕೂಡ ಇವತ್ತು ತನಿಖೆಯ ವರದಿಯಲ್ಲಿ ಅದು ಸಾಬೀತಾಗಿದೆ. ಅದೇ ರೀತಿ ವಕ್ಫ್ ಅಕ್ರಮದ ಬೋರ್ಡಿನ ಅಕ್ರಮ ಅನ್ನೋದ ಬಗ್ಗೆ ಕೂಡ ನಾವು ಬಹಳಷ್ಟು ಚರ್ಚೆಗಳನ್ನು ಮಾಡಿತ್ತು. ಆದರೆ ಸರಿಯಾದ ಹೆಜ್ಜೆಯನ್ನು ಇಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಆದರೆ ಇವತ್ತು NIA ಈ ಒಂದು ತನಿಖೆಯ ಮೂಲಕ ಇವತ್ತು ವಕ್ಫ್ ಬೋರ್ಡ್ನ ನಿಜ ಬಣ್ಣ ಇವತ್ತು ಬಯಲಾಗಿದೆ. ಅವರು ಮುಂದಿನ ದಿನಗಳಲ್ಲಿ ಇಡೀ ದೇಶವನ್ನು ಇಸ್ಲಾಮೀಕರಣ ಮಾಡಲಿಕ್ಕೆ ಹೋಗಿ ಈ ರೀತಿಯ ಷಡ್ಯಂತರದಿಂದ ಹಂತವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸಂಘಟನೆಗಳ ಮೂಲಕ ಇಂಥ ಕೃತ್ಯವನ್ನು ಅವರು ಎಸಗ್ತಿದ್ರು. ಅದೇ ರೀತಿ ಲವ್ ಜಿಹಾದ್ ಇರ್ಬೋದು, ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ನಡೆಸುವ ಬಹಳಷ್ಟು ರಾಷ್ಟ್ರಗಳ ಮೂಲಕ ಇವರು ಹಣವನ್ನು ಸಂಗ್ರಹಿಸುತ್ತಾರೆ. ಈಗಾಗಲೇ ಈ ಹಿಜಾಬ್ನ ಸಂದರ್ಭದಲ್ಲಿ ಹೇಳಿದ್ದೆ, ಖಂಡಿತವಾಗಿಯೂ ಈ ಸಂಘಟನೆಗಳು ನಮ್ಮ ದೇಶದ ಈ ಶಿಕ್ಷಣ ವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸ. ಅದೇ ರೀತಿ ಈ ಗಲ್ಫ್ ರಾಷ್ಟ್ರಗಳಲ್ಲಿ ನಮ್ಮ ದೇಶದಲ್ಲಿ ಮುಸಲ್ಮಾನರಿಗೆ, ಅದೇ ರೀತಿ ಕೆಲವು ಸಂಘಟನೆಗಳಿಗೆ ಇಲ್ಲಿ ಬದುಕಲಿಕ್ಕೆ ಬಿಡುವುದಿಲ್ಲ ಅಂತ ಬೇರೆ ಬೇರೆ ರೀತಿಯ ನಾಟಕವನ್ನು ಮಾಡಿ ಅಲ್ಲಿಂದ ಹಣ ಸಂಗ್ರಹಿಸುವಂಥ ಜಾಲವನ್ನು ಅವರು ಪ್ರಾರಂಭಿಸಿದರು. ಬಹುಶಃ ಇವತ್ತು ಅದು ಕೂಡ ಸಾಬೀತಾಗಿದೆ. ಖಂಡಿತವಾಗಿಯೂ ಈಗಾಗಲೇ ಬಹಳಷ್ಟು ವಿಚಾರಗಳ ಬಗ್ಗೆ ತನಿಖೆಗಳು ನಡೀತಾ ಉಂಟು. ಅದೇ ರೀತಿ ಈಗಾಗಲೇ 8 ಸಂಘಟನೆಗಳು, CFI ಇರ್ಬೋದು, PFI ಇರ್ಬೋದು, ಹಿಜಾಬ್ನ ಬೆನ್ನೆಲುಬಾಗಿ ನಿಂತ ಸಂಘಟನೆಗಳನ್ನು ಇವತ್ತು ಬ್ಯಾನ್ ಮಾಡುವ ಮೂಲಕ ಒಂದು ಒಳ್ಳೆಯ ದಿಟ್ಟ ಕ್ರಮವನ್ನು ಇವರು ಮಾಡಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಕರಾವಳಿ ಭಾಗದ ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಇದು ಅನುವು ಮಾಡಿ ಅವಕಾಶ ಮಾಡಿದಂಥ ಕೇಂದ್ರ ಸರ್ಕಾರ ಆಗ್ತದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, NIA ಏಜೆನ್ಸಿ ಒಟ್ಟಿಗೆ ನಾವೆಲ್ಲರೂ ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.